ಕುಂದಾಪುರದಲ್ಲಿನ ಪಾರಿಜಾತ ಹೋಟೆಲ್ ಬಳಿ ಇರುವ ಚಿನ್ನಾಭರಣ ಮಳಿಗೆಯ ವಿರುದ್ಧ ಪ್ರಕರಣ ದಾಖಲಾಗಿದೆ. ವರದಿಯ ಪ್ರಕಾರ ಈ ಮಳಿಗೆಯು ಗೋಲ್ಡ್ ಇನ್ವೆಸ್ಟ್ಮೆಂಟ್ ಮಂತ್ಲಿ ಕ್ಯಾಶ್ ಸ್ಕೀಮ್ ಎಂಬ ನಕಲಿ ಯೋಜನೆ ಮಾಡಿದ್ದು, ಇದರಡಿ ಬಹಳಷ್ಟು ಜನ ಹೂಡಿಕೆಯನ್ನ ಮಾಡಿದ್ರು. ಆದರೆ ಈ ಮಳಿಗೆ ಜನರಿಗೆ ವಂಚನೆ ಮಾಡಿದ್ದು, ಜನರು ತಮ್ಮ ಹಣವನ್ನು ಕಳೆದುಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಸಂಸ್ಥೆಯ ವ್ಯವಸ್ಥಾಪಕ ಜಾಫರ್ ಕಂಡ್ಲೂರು ಮತ್ತು ಅಕೌಂಟೆಂಟ್ ಫರಾಜ್ ಮಾವಿನಕಟ್ಟೆ ಎಂಬುವರನ್ನು ಬಂಧಿಸಿದ್ದಾರೆ. ಸಂಸ್ಥೆಯ ಮಾಲೀಕರು, ನೌಕರರು ಸೇರಿದಂತೆ ಒಟ್ಟು 24 ಹೆಸರುಗಳನ್ನು ಉಲ್ಲೇಖಿಸಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಒಬ್ರು ನಮ್ಮ ಗಣೇಶ ಬರಬೇಕಲ್ಲ, ಅವರು ಈಗ ಯಾರು ಪೊಲೀಸ್ ಮಾಡ್ತಾ ಇಲ್ಲ. ಆಮೇಲೆ ಬಾಕಿ ಒಬ್ರು ಏನು ಇದು ಮ್ಯಾನೇಜಿಂಗ್ ಡೈರೆಕ್ಟರ್ ಇದ್ದಾರಲ್ಲ, ಮೊಹಮ್ಮದ್ ಇಫ್ತಿಕಾರ್ ಅವರು ಸ್ವಲ್ಪ ಇದರಲ್ಲಿದ್ದಾರೆ. ಇದರಲ್ಲಿ ಯಾರಾದರೂ